ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬ ಜನ ಕೇಳ್ತಾ ಇದ್ವಿ ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ, ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ, ಮತ್ತೆ ಹೇರ್ ಸ್ಮೂತ್ನಿಂಗ್ ಬಗ್ಗೆ ವಿಡಿಯೋ ಮಾಡಿ, ಅದು ಒಳ್ಳೇದಾ ಅಥವಾ ಅದರಿಂದ ಸೈಡ್ ಎಫೆಕ್ಟ್ ಇದೆಯಾ, ತುಂಬ ಜನ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸ್ಮೂತ್ನಿಂಗ್ ಮಾಡ್ತೇವಲ್ವಾ, ಅಂದರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೇವಲ್ವಾ, ಸೊ ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇರುತ್ತೆ, ಅಂದರೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಇದು ಯಾವೆಲ್ಲ ಪ್ರಾಬ್ಲಮ್ಸ್ಗಳನ್ನು ನೆಕ್ಸ್ಟ್ ತರತ್ತೆ, ಇದು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದರೆ ಇದು ಚೆನ್ನಾಗಿರುತ್ತಾ, ಸೊ ತುಂಬ ಜನ ಕೇಳಿದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ತುಂಬ ಜನ ಹೇಳ್ಬೋದು ಹೇರ್ ಸ್ಟ್ರೈಟ್ನಿಂಗ್ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ಸೊ ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ರಾ ಅಂತ ಕ್ವೆಶನ್ ಬರುತ್ತೆ. ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡದೆ ವಿಡಿಯೋ ಮಾಡೋದು ಕೂಡ ತಪ್ಪಾಗತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಒಂದು 2 ವರ್ಷಕ್ಕಿಂತ ಮುಂಚೆ ನಾನು ಕೂಡ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಸೊ ನೀವು ನೋಡುವಾಗ ಅನ್ಕೋಬೋದು ಇದರಲ್ಲಿ ಏನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದಾಳೆ ಅಂತ. ಸೊ ನಾನು ಫೋಟೋ ಹಾಕ್ತಾ ಇದ್ದೇನೆ, ಜಸ್ಟ್ ನೋಡಿ. ಸೊ ನಾನು ಕೂಡ 2 ವರ್ಷಕ್ಕಿಂತ ಮುಂಚೆ, ಅಂದರೆ ಮದುವೆಗಿಂತ ಮುಂಚೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಸೊ ನನಗೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ಗಳೆಲ್ಲ ಬಂತು. ಸೊ ಹಾಗಾಗಿ ನಿಮಗೂ ಕೂಡ ಹೇಳುವ ಅಂತ. ನೋಡಿ, ಈಗ ನನ್ನ ಹೇರ್ ನೋಡಿ, ನಾನು 2 ವರ್ಷಕ್ಕಿಂತ ಮುಂಚೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಸ್ವಲ್ಪ ಉದ್ದನೂ ಇತ್ತು ಹೇರ್. ನನಗೇನು ಗೊತ್ತಾ, ಫಸ್ಟಿಗೆ ಹೇರ್, ಈಗ ನಾವು ಒಂದು ಹೇರ್ ಗ್ರೋತಿನ ಬಗ್ಗೆ ಫಸ್ಟಿಗೆ ತಿಳ್ಕೊಳ್ಳೋಣ. ಸೊ ಹೇರ್ ಗ್ರೋತ್ ಆಗೋದು ಕೆಲವರಿಗೆ 3 ಮಂತಿಗೊಮ್ಮೆ ಹೇರ್ ಗ್ರೋತ್ ಆಗುತ್ತೆ, 6 ಮಂತ್ ತಗೊಳ್ಳುತ್ತೆ ಕೆಲವರಿಗೆ ಹೇರ್ ಕಟ್ ಮಾಡಿದ ನಂತರ ಹೇಳ್ತಾ ಇರುವಂಥದ್ದು. ಸೊ ಈಗ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ತೇವೆ. ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ತಿಳ್ಕೊಳ್ಳಿ. ಈಗ ನಮ್ಮ ಹೇರ್ ಇದೆ ಅಲ್ವಾ, ಈ ಹೇರ್ ನೋಡಿ, ಇದು ಹೇಗಿದೆ, ಸ್ಟ್ರೈಟ್ ಆಗಿದೆಯಾ? ಇಲ್ಲ, ಈ ಥರ ಕರ್ಲ್ 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 ಆ ಟೈಪಲ್ಲಿ ಇದೆಯಲ್ವಾ. ನೋಡಿ, ಸ್ಟ್ರೈಟ್ ಇಲ್ಲ. ಅಂದರೆ ನಾನು ಹೇಳ್ತೇನೆ ನೋಡಿ ನಿಮಗೆ, ಹೀಗಿಲ್ಲ, ಬದಲಾಗಿ ನೋಡಿ ಈ ಥರ ಇದೆ. ಈ ಥರ ಸ್ಟ್ರೈಟ್ ಆಗಿಲ್ಲ, ಬೆಂಡ್ ಆಗಿದೆ, ಕರೆಕ್ಟ್ ಅಲ್ವಾ? ಆ ಥರ ಇದ್ದರೆ ಮಾತ್ರ ಹೇರ್ ಗ್ರೋತ್ ಆಗತ್ತೆ. ಇದನ್ನು ನಾವು ಇದು ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಆಗುವಂಥದ್ದು. ಅದು ಬಿಟ್ಟು ಈಗ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ತಿದ್ದೇವೆ, ಹೆವಿ ಕೆಮಿಕಲ್ ಯೂಸ್ ಮಾಡ್ತಾರೆ. ಅದಕ್ಕೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸುವಾಗ ಹೆವಿ ಕೆಮಿಕಲ್ ಯೂಸ್ ಮಾಡ್ತಾರೆ. ಕೆಲವರಿಗೆ ಆ ಕೆಮಿಕಲ್ ಆಗೋದಿಲ್ಲ, ಹಾಗಾಗಿ ಮಾಸ್ಕ್ ಕೂಡ ಹಾಕ್ಕೊಳ್ತಾರೆ. ಹಾಗಾದರೆ ನೀವೇ ಅಂದ್ಕೊಳ್ಳಿ ಅದರಲ್ಲಿ ಎಷ್ಟು ಕೆಮಿಕಲ್ ಇರಬೇಡ. ಓಕೆ, ಈಗ ನಾವು ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಅದನ್ನು ಏನು ತಪ್ಪಿಸಿ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿ ಅದರ ಒಂದು ನ್ಯಾಚುರಲ್ ಆಗಿ ಗ್ರೋತ್ ಆಗೋದನ್ನೇ ನಾವು ತಡೆ ಹಿಡಿದಾಗೆ ಈಗಿದ್ದ ಕೂದಲನ್ನ ಈ ಥರ ಮಾಡಿ ಬಿಡ್ತೇವೆ ನೋಡಿ. ಇದರಿಂದಾಗಿ ಹೇರ್ ಗ್ರೋತಿಗೆ ತುಂಬ ಕಷ್ಟ ಆಗತ್ತೆ. ಈಗ ನೀವು ಬೇಡ, ನಾನು ಹೇರ್ ಸ್ಟ್ರೈಟಿಂಗ್ ಮಾಡಿಸಿದೆ, ಒಂದು 6 ತಿಂಗಳು ಕಳೀತು, ಹಾಗಾಗಿ ನಾನು ಹೇರ್ ಕಟ್ ಮಾಡಿಸ್ತೇನೆ ಮತ್ತೆ ಗ್ರೋತ್ ಆಗ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರಾ. ಬಟ್ ಅದು ಹಾಗೇನೆ ಇರ್ತದೆ. ಇಡೀ ನಾವು ಹೇರ್ ಸ್ಟ್ರೈಟಿಂಗ್ ಮಾಡಿರ್ತೇವೆ ನೋಡಿ, ಅದು ಹಾಗೇನೆ ಇರ್ತದೆ. ಸ್ವಲ್ಪನಾದ್ರೂ ಇರುತ್ತೆ. ನಾನು ಏನು ಗೊತ್ತಾ, 6 ತಿಂಗಳಾದ ನಂತರ ನಾನು ಕೂಡ ಹೇರ್ ಕಟ್ ಮಾಡಿಸಿದೆ. ಆದರೆ ಆ ಹೇರ್ ಸ್ಟ್ರೈಟ್ನಿಂಗ್ ಅನ್ನುವಂಥದ್ದು ಉಂಟಲ್ವಾ, ನನಗೆ ತಲೆಯ ಇಲ್ಲಿ ಹಿಂದ್ಗಡೆ, ಸೊ ಅಲ್ಲಿ ಸ್ವಲ್ಪ ಒಂಥರ ಬರ್ನ್ ಆದ ಟೈಪಲ್ಲಿ ಆ ಥರ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ನಂತರ ಅದಕ್ಕೆ ಬೇಕಾದಂತಹ ಎಣ್ಣೆ, ಶ್ಯಾಂಪು ಅದೆಲ್ಲ ಹಾಕ್ಕೊಂಡು ಈಗ ಈ ಥರ ಆಗಿದೆ. ಇನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಹೇರ್ ಸ್ಟ್ರೈಟಿಂಗ್ ಮಾಡೋದೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೇನೆ. ಕೆಲವ್ರು ಹೇಳ್ಬೋದು ಹೇರ್ ಸ್ಟ್ರೈಟಿಂಗ್ ಮಾಡಿಸಿ ತುಂಬ ಜನರಿಗೆ ಅದರಿಂದ ಹೆಲ್ಪ್ ಆಗಿದೆ ಹಾಗೆ ಹೀಗೆ ಅಂತ. ಖಂಡಿತ ಅದನ್ನು ಮೇಂಟೈನ್ ಮಾಡ್ತಾ ಹೋದರೆ ಖಂಡಿತ ಅದರಿಂದ ಹೆಲ್ಪ್ ಆಗುತ್ತೆ. ಬಟ್ ಹೇರ್ ಗ್ರೋತ್ ಆಗಬೇಕು, ಹೇರ್ ಜಾಸ್ತಿ ಬರಬೇಕು, ಆ ಥರ ಎಲ್ಲ ಅಂದ್ಕೊಳ್ಳುವವರು ಖಂಡಿತ ಹೇರ್ ಸ್ಟ್ರೈಟ್ನಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತೆ ತುಂಬ ಕಷ್ಟಪಡಬೇಕಾಗತ್ತೆ ಹೇರ್ ಬೇಕು ಅಂತ ಇದ್ದರೆ. ಕೆಲವರಿಗೆ ಮತ್ತೆ ಹೇರ್ ಗ್ರೋತ್ ಅನ್ನೋದೇ ಇರೋದಿಲ್ಲ. ನಾನೀಗ ಆಯಿಲ್ ಎಲ್ಲ ಹಾಕ್ಕೊಂಡು ಇಷ್ಟು ಬಂತು ನೋಡಿ. ನನ್ನ ಮೊದಲಿನ ಹೇರಿದು ವಿಡಿಯೋ ಇದ್ರೆ ನಾನು ನಿಮಗೆ ಹಾಕ್ತೇನೆ, ನೋಡಿ ಹೇಗಿತ್ತು ನೋಡಿ. ಅದು ನನಗೆ ಬೇಸರ ಆಗ್ತಿತ್ತು, ಅಯ್ಯೋ ನನ್ನ ಎಷ್ಟು ಹೇರ್ ಇತ್ತು, ಎಷ್ಟೆಲ್ಲ ಹೋಯಿತು ಅಂತ. ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ನೋಡಿ, ಈಗಲೂ ಇಲ್ಲಿ ರೀಪ್ಲೇಸ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತಾ ಉಂಟು. ಇಲ್ಲಿ ನೋಡಿ, ತುಂಬ ಟೈಮ್ ತಗೊಳ್ತಾ ಉಂಟು. ಆದರೂ ಇಷ್ಟು ರೀಪ್ಲೇಸ್ ಆಯಿತು. ನಾನು ಮೊದಲೆಲ್ಲ ಉಂಟಲ್ವಾ, ಈ ಥರ ಮಾಡಿ ಕೂದಲು ಕಟ್ತಾನೆ ಇರಲಿಲ್ಲ, ಪಫ್ ಈ ಥರ ಕಟ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಹೇರ್ ಇಲ್ಲ ಅಂತ ಸ್ಟ್ರೈಟಿಂಗ್ ಮಾಡಿಸ್ತಾ ಅಂತ ಹೇಳ್ತಾ ಇರೋದು ನಾನು. ಈಗ ನೋಡಿ ಹೇಗೆ ಬೇಕಾದರೂ ಕಟ್ತೇನೆ.
ಹೇಗೆ ಬೇಕಾದರೂ ಕಟ್ತೇನೆ. ಯಾಕಂತ ಹೇಳಿದರೆ ಹೇರ್ ಗ್ರೋತ್ ಆಗಿದೆ. ಸೊ ಆ ಒಂದು ಕಾರಣಕ್ಕಾಗಿ. ಮತ್ತು ನೀವು ಕೇಳ್ಬೋದು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದ್ರೆ. ನಾನು ಔಟ್ಸೈಡಿಂದ ಯಾವುದೇ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ನಮ್ಮ ಮನೆಯಲ್ಲೇ ತಯಾರಿಸೋದು. ನಾನು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೇನೆ, ಅದ್ರ ಬಗ್ಗೆ ಪದೇ ಪದೇ ಹೇಳ್ತಿದ್ರೆ ನಾನು ಪ್ರಮೋಷನ್ ಕೊಡೋದು ಹಾಗೆ ಅಂತ ನೀವು ಹೇಳ್ಬೋದು. ಸೊ ನಮ್ಮ ಮನೆಯಲ್ಲಿ ನನ್ನ ತಾಯಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾರೆ. ಸೊ ತುಂಬ ಜನರು ಅದನ್ನು ತಗೊಂಡಿದ್ದಾರೆ, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ನನಗೂ ಕೂಡ ರಿಸಲ್ಟ್ ಬಂದಿರೋದು ಅದರಿಂದಲೇ. ಸೊ ಇದು ವಿಷಯ. ಮತ್ತು ಒಂದು ಕ್ಲಾರಿಟಿ ಕೊಡ್ತೇನೆ, ಹೇರ್ ಸ್ಟ್ರೈಟ್ನಿಂಗ್ ಮಾಡುವವರು ತುಂಬ ಯೋಚನೆ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡಿ. ನಿಮಗೆ ಮೊದಲಿದ್ದ ಹೇರ್ ಮತ್ತೆ ಸಿಗೋದಿಲ್ಲ. ಮೊದಲು ನಿಮ್ಮ ಹೇರ್ ಒಂಥರ ನೈಸ್ ಆಗಿ ಆ ಥರ ಇರುತ್ತೆ ಅಂತ ಇದ್ದರೆ ಮತ್ತೆ ನಿಮಗೆ ಆ ಒಂದು ನ್ಯಾಚುರಲ್ ಹೇರ್ ಮತ್ತೆ ನಿಮಗೆ ಸಿಗೋದಿಲ್ಲ. ಮತ್ತೊಂದು ಏನು ಅಂತ ಹೇಳಿದ್ರೆ, ಹೆವಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಅದರಿಂದ ಆರೋಗ್ಯ ಸಮಸ್ಯೆ ಆಗುವಂತಹ ಚಾನ್ಸಸ್ ಕೂಡ ಚಾನ್ಸಸ್ ಇದೆ. ಅಷ್ಟೇ, ಆರೋಗ್ಯ ಸಮಸ್ಯೆ ಬರುವಂತಹ ಚಾನ್ಸಸ್ ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಕೆಮಿಕಲ್ ಯೂಸ್ ಮಾಡ್ತೀವಿ. ಈಗ ನೋಡಿ, ನಾವು ಕೆಲವೊಂದು ಶ್ಯಾಂಪುಗಳನ್ನು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ತುಂಬ ನಾವು ಕೇಳಿದ್ದೇವೆ. ಮೆಡಿಕಲಿ ಪ್ರೂವ್ ಆಗಿದೆ. ನಾನು ಯಾವ ಶ್ಯಾಂಪು ಬ್ರ್ಯಾಂಡ್ ಎಲ್ಲ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ. ಸೊ ತುಂಬ ಆ ಥರ ಆಗಿದೆ. ಸೊ ಹಾಗಾಗಿ ಇದು ಕೂಡ ಕೆಮಿಕಲ್ ಅಲ್ವಾ. ಸೊ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆದರೆ ಮತ್ತೆ ಅದಕ್ಕೆ ಯಾರು ಜವಾಬ್ದಾರರು ಅಲ್ವಾ. ಹಾಗಂತ ತುಂಬ ಜನ ಹೇಳ್ಬೋದು, ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ನಮಗೆ ಏನು ಆ ಥರ ಆಗಿಲ್ಲ ಹಾಗೆ ಹೀಗೆ ಅಂತ. ಅದು ಅವರವರ ಮೇಂಟೆನೆನ್ಸ್ಗೆ ಬಿಟ್ಟಿರುವಂಥದ್ದು. ಮೇಂಟೈನಿಂಗ್ ಮಾಡ್ತಾ ಹೋದರೆ ಖಂಡಿತ ಹೇರ್ ಸ್ಟ್ರೈಟ್ನಿಂಗಿಗೆ ಒಂದು ಇದಿರುತ್ತೆ. ಅಂದರೆ ಅದಕ್ಕೆ ಟಚ್ ಅಪ್ ಕೊಡೋದಾಗಿರ್ಬೋದು 6 ತಿಂಗಳಿಗೊಮ್ಮೆ, ಮತ್ತು ಏನು ಹೇರ್ ಸ್ಪಾ ಮಾಡಿಸುವಂಥದ್ದಾಗಿರ್ಬೋದು. ಆ ಥರ ಮೇಂಟೈನ್ ಮಾಡಿದರೆ ಆಗ್ಬೋದು. ಬಟ್ ನಮಗೆ ಹೇರ್ ಗ್ರೋತ್ ಬೇಕು, ಹೇರ್ ದಪ್ಪ ಅಂದರೆ ತಿಕ್ಕಾಗಿರಬೇಕು, ಆ ಥರ ಇರುವವರು ಸ್ಟ್ರೈಟ್ನಿಂಗ್ ಮಾಡಿಸೋಕ್ಕೆ ಹೋಗೋದೇ ಇರೋದು ಬೆಟರ್ ಅಂತ ಅಂದ್ಕೊಳ್ತೇನೆ. ತುಂಬ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ, ತುಂಬ ಜನ ಅನುಭವಿಸಿದ್ದಾರೆ. ನಿಮಗೆ ಒಂದು ವೇಳೆ ಅಷ್ಟು ನಿಮಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಅಂತ ಇದ್ದರೆ ಆಲ್ರೆಡಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದವರ ಹತ್ರ ಸ್ವಲ್ಪ ಸಜೆಷನ್ ತಗೊಳ್ಳಿ, ಓಕೆನಾ. ಸೊ ಇದು ಇವತ್ತಿನ ವಿಡಿಯೋ. ಮತ್ತು ನಾನು ಹೇರ್ ಕೇರ್ಗೆ ಏನೆಲ್ಲ ಇದು ಮಾಡ್ತೇನೆ ಅಂತ ಹೇಳಿದರೆ, ನಾನು ಬಳಸುವಂಥದ್ದು ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಮತ್ತು ಯಾವುದು ಯೂಸ್ ಮಾಡಲ್ಲ. ನಾನು ಬಳಸುವಂತಹ ಶ್ಯಾಂಪು, ನಾನು ಡವ್ ಶ್ಯಾಂಪು ಯೂಸ್ ಮಾಡ್ತೇನೆ. ಮಾಯ್ಶ್ಚರೈಸರ್, ಅದರಲ್ಲಿ ಡವ್ ಅಲ್ಲಿ ತುಂಬ ಬರುತ್ತಲ್ವ, ಅದರಲ್ಲಿ ಮಾಯ್ಶ್ಚರೈಸರ್ ಮತ್ತು ಇದು ಹೇರ್ ಫಾಲ್ ಸಂಬಂಧಪಟ್ಟಾಗೆ 2 ರೀತಿಯ ಶ್ಯಾಂಪನ್ನು ಯೂಸ್ ಮಾಡ್ತೇನೆ. ಮತ್ತು ನಾನು ವಾರಕ್ಕೆ ಒಂದು ಸಲ ಕಂಡೀಷ್ನರ್ ಯೂಸ್ ಮಾಡ್ತೇನೆ. ವಾರಕ್ಕೆ ಒಂದು ಸಲ, ಆಲ್ಮೋಸ್ಟ್ ನಾನು 1 ತಿಂಗಳಿಗೆ ಒಂದು ಸಲ ಅಂತ ಅನ್ಕೋಬೋದು. ಮತ್ತು ಏನಾದರೂ ಫಂಕ್ಷನ್ಸ್ ಆ ಥರ ಇದ್ದರೆ ನಾನು ಹೇರ್ ಕಂಡೀಷ್ನರ್ ಯೂಸ್ ಮಾಡ್ತೇನೆ. ಹೇರ್ ಕಂಡೀಷ್ನರ್ ಯೂಸ್ ಮಾಡುವಾಗ ಕೂಡ ಇಲ್ಲಿ ಸ್ಕಾರ್ಫ್ಗೆಲ್ಲ ಹಾಕಬಾರ್ದು, ಬರೀ ಹೇರ್ಗೆ ಮಾತ್ರ ಹಾಕಬೇಕು, ಸ್ಮೂತ್ ಇರುತ್ತೆ. ಮತ್ತು ನನಗೆ ಕಂಡೀಷ್ನರ್ ಹಾಕಿರೋದ್ರಿಂದ ಸ್ಮೂತ್ ಆಗಿದೆ ಅಂತ ನಾನು ಹೇಳೋದಿಲ್ಲ, ಖಂಡಿತ ಹೇಳೋದಿಲ್ಲ. ನಾನು ಹೇರ್ ಆಯಿಲ್ ಯೂಸ್ ಮಾಡಿದಿಂದಲೇ ನನ್ನ ಹೇರ್ ಸ್ಮೂತ್ ಬ್ಲ್ಯಾಕ್ ಎಲ್ಲ ಆಗಿರೋದು ಅದರಿಂದಲೇ. ಮತ್ತೆಂತ ಹೇರ್ ಕೇರ್ ಬಗ್ಗೆ ಹೇಳ್ಬೋದು. ಮತ್ತು ಕೆಲವರು ಮೊಟ್ಟೆ ಎಲ್ಲ ಹಾಕ್ತಾರೆ, ಅದರಿಂದ ಕೂಡ ಆಗುತ್ತೆ. ಎಗ್ ವೈಟ್ ಉಂಟಲ್ವಾ, ಸೊ ಅದರಿಂದ ಕೂಡ ನಿಮಗೆ ಇದಾಗುತ್ತೆ. ಮತ್ತು ನಾನು ಹೇಳಬೇಕು ಅಲ್ಲ, ಮತ್ತೊಬ್ಬರ ವಿಷಯ ಯಾಕೆ ನನಗೆ, ನಾನು ಹೇರ್ ಆಯಿಲ್ ಯೂಸ್ ಮಾಡಿದ್ರಿಂದ ನನ್ನ ಹೇರ್ ಕರೆಕ್ಟ್ ಆಗಿರೋದು. ಬೇರೇನು, ಇನ್ನೊಂದು ಗೊತ್ತಾ, ಕೆಲವರು ನನ್ನ ಹತ್ರ ತುಂಬ ಜನ ಹೇಳಿದರು ಮನೆಯಲ್ಲೇ ಯೂಸ್ ಮಾಡುವಂಥ ಶ್ಯಾಂಪು ಏನಾದರೂ ಉಂಟಾ ಹಾಗೆ ಹೀಗೆ ಅಂತ. ನಾನು ಮೊದಲು ಯೂಸ್ ಮಾಡ್ತಿದ್ದೆ, ಈಗ ಇಲ್ಲ, ನನಗೆ ಅಷ್ಟೊಂದು ಟೈಮ್ ಕೂಡ ಇಲ್ಲ. ಸೊ ಮನೆಯಲ್ಲೇ ಹೇರ್ ಶ್ಯಾಂಪು ಹೇಗೆ ಮಾಡೋದು ಅಂತ ಹೇಳಿದರೆ, ಈ ದಾಸವಾಳದ ಎಲೆ ಉಂಟಲ್ವಾ, ದಾಸವಾಳದ ಎಲೆ, ಆ ದಾಸವಾಳದ ಎಲೆಯನ್ನು ಈಗ ಇವತ್ತು ನೈಟ್ ಅದನ್ನು ನೆನೆಲಿಕ್ಕಿಟ್ರೆ ಬೆಳಿಗ್ಗೆ ಆಗುವಾಗ ಅದರಲ್ಲಿ ಒಂಥರ ನೊರೆ ಬರುತ್ತೆ. ಸೊ ಆ ನೊರೆ ಏನು ಬರುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಬಾಟಲಿಗೆ ಹಾಕಿಡಿ. ನೀವೇನಾದರೂ ಸ್ನಾನ ಮಾಡುವಾಗ ಅದನ್ನು ಶ್ಯಾಂಪು ಥರ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ಗೆ ತುಂಬ ನಿಮ್ಮ ಮೈಂಡಲ್ಲಿರುವಂತಹ ಎಲ್ಲ ಟೆನ್ಷನ್ ಫ್ರೀ ಆಗುತ್ತೆ. ಮತ್ತು ತಂಪದು ತುಂಬ ತಂಪಾಗಿರುತ್ತೆ. ಮತ್ತು ಹೇರ್ ಶ್ಯಾಂಪಾಗಿ ಅದನ್ನು ಯೂಸ್ ಮಾಡ್ತೀರಲ್ವ ನೀವು, ಹಾಗಾಗಿ ನಿಮಗೆ ಹೇರ್ ಫಾಲ್ ಸಮಸ್ಯೆ, ಹೇರ್ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನ್ಯಾಚುರಲ್ ಆಗಿ ಶ್ಯಾಂಪು ಯೂಸ್ ಮಾಡ್ಬೋದು ಅದನ್ನು. ಸೊ ನನ್ನ ಹತ್ರ ತುಂಬ ಜನ ಕೇಳಿದ್ರಿ, ಅದಕ್ಕೋಸ್ಕರ ಇದೊಂದು ರೆಮಿಡೀಸ್ ಹೇಳ್ತಾ ಇರೋದು. ಮತ್ತೇನು, ಇಷ್ಟೇ ವಿಷಯ. ನಾನು ಹೇರ್ ಕೇರ್ ಅಷ್ಟೇ ಮಾಡೋದು, ಮತ್ತು ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಬೇಕು ಅಂತಿದ್ರೆ ನನಗೆ ಕಮೆಂಟ್ ಮಾಡಿ. ತುಂಬ ಜನ ಕೇಳಿದ್ದೀರಾ ಆಲ್ರೆಡಿ, ಕೆಲವರು ಕಮೆಂಟ್ ಮಾಡೋದಿಲ್ಲ, ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಹಾಕಿ ಬಿಡ್ತಾರೆ ನನಗೆ ಸ್ಕಿನ್ ಕೇರ್ ಬಗ್ಗೆ ಇದನ್ನು ಹೇಳಿ ಅದನ್ನು ಹೇಳಿ ಅಂತ. ಸೊ ಕಮೆಂಟ್ ಮಾಡಿ, ಓಕೆನಾ, ಕಮೆಂಟ್ ಮಾಡಿ, ಖಂಡಿತ ಸ್ಕಿನ್ ಕೇರ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ. ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.